ಬಿರುವೇರ್ ಕುಡ್ಲ ಬೆಳ್ತಂಗಡಿ ಮತ್ತು ಏನಪ್ಪಯ್ಯ ಆಸ್ಪತ್ರೆಯ ವತಿಯಿಂದ ಬಿರುವೇರ್ ಕುಡ್ಲ ಬೆಳ್ತಂಗಡಿ ಘಟಕದಲ್ಲಿ ನಿನ್ನೆ ಉಚಿತ ಬೃಹತ್ ವೈದ್ಯಕೀಯ ಶಿಬಿರ ಉದ್ಘಾಟನೆ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಘಟಕದ ಅಧ್ಯಕ್ಷ ರಾಜೇಶ್ ಕೋಟ್ಯಾನ್ ವಹಿಸಿಕೊಂಡಿದ್ದರು. ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಧರಣೇಂದ್ರ ಕುಮಾರ್, ಕೇಶವ ಭಂಗೇರ, ಶೈಲೇಶ್ ಕುಮಾರ್, ಸಂಪತ್ ಸುವರ್ಣ, ಘಟಕದ ಕಾರ್ಯದರ್ಶಿ ಅರುಣ್ ಪೂಜಾರಿ, ಕೋಶಾಧಿಕಾರಿ ಹರ್ಷ ಕೋಟ್ಯಾನ್ ಮದ್ದಡ್ಕ ಹಾಗೂ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು. 180ಕ್ಕೂ ಅಧಿಕ ಜನರು ಶಿಬಿರದ ಪ್ರಯೋಜನ ಪಡೆದರು. ಈ ಸಂದರ್ಭ ಮಾತನಾಡಿದ ಘಟಕದ ಸದಸ್ಯರು, ಬಿರುವೇರ್ ಕುಡ್ಲ ಘಟಕದ ವತಿಯಿಂದ ಉಚಿತ ಆರೋಗ್ಯ ಶಿಬಿರ ಏರ್ಪಡಿಸಿದ್ದಾರೆ. ಈ ಮೂಲಕ ಹಲವಾರು ಮಂದಿ ಬಡವರಿಗೆ ಸಹಾಯ ಮಾಡುತ್ತಾ ಬರ್ತಿದ್ದಾರೆ. ಪ್ರಾಥಮಿಕ ಚಿಕಿತ್ಸೆಯನ್ನ ಉಚಿತವಾಗಿ ನೀಡುತ್ತಿದ್ದಾರೆ. ಸಂಘಟನೆಯ ಉತ್ತಮ ಕಾರ್ಯಗಳು ಇನ್ನು ಮುಂದುವರಿಯಲಿ ಅಂತ ಆಶಯ ವ್ಯಕ್ತಪಡಿಸಿದರು. ಬೆಳ್ತಂಗಡಿ, ಬಿರುವೇರ್ ಕುಡ್ಲ ಮತ್ತು ಏನಪ್ಪಯ್ಯ ಇವರ ಆಶ್ರಯದಲ್ಲಿ ಇವತ್ತು ಬೆಳ್ತಂಗಡಿ ಘಟಕದಲ್ಲಿ ಒಂದು ಉಚಿತ ವೈದ್ಯಕೀಯ ಮತ್ತು ದಂತ ಚಿಕಿತ್ಸೆಯನ್ನು ಏರ್ಪಡಿಸಿದ್ದಾರೆ. ನಿಜವಾಗಿ ತುಂಬ ಖುಷಿಯಾಗ್ತದೆ. ಯಾಕಂತೇಳಿ ಬೆಳ್ತಂಗಡಿ ಘಟಕದಿಂದ ಹಲವಾರು ಮಂದಿ ಬಡವರಿಗೆ ಸಹಾಯ ಮಾಡ್ತಾ ಬರ್ತಾ ಇದ್ದಾರೆ. ಪ್ರತಿ ತಿಂಗಳು ಹಲವಾರು ಮಂದಿಯ ಮನೆಗೆ ಒಂದು ದೀಪವಾಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಜನರ ಆರೋಗ್ಯದ ಕಡೆಗೆ ಗಮನ ಕೊಟ್ಟು ಜನರಿಗೆ ಬೇಕಾದಂತಹ ಪ್ರಾಥಮಿಕ ಚಿಕಿತ್ಸೆಯಾದ ದಂತ ಚಿಕಿತ್ಸೆ ಆಗಿರ್ಬೋದು, ಅಥವಾ BP ಶುಗರ್ಗಳ ಪರೀಕ್ಷೆ ಆಗಿರ್ಬೋದು, ಕಣ್ಣಿನ ಪರೀಕ್ಷೆ ಆಗಿರ್ಬೋದು, ಇದನ್ನೆಲ್ಲ ಒಂದು ಕಡೆ ಮಾಡಿ ಜನರಿಗೆ ಉಚಿತವಾಗಿ ನೀಡ್ತಾ ಇದ್ದಾರೆ. ಇದು ಜನರಿಗೆ ಒಂದು ಆರೋಗ್ಯವನ್ನು ಒದಗಿಸುವಂತ ಈ ಒಂದು ಉತ್ತಮ ಕೆಲಸ ಮಾಡ್ತಿದ್ದಾರೆ. ನಿಜವಾಗಿ ಇದೇ ರೀತಿ ಇವ್ರದ್ದು ಮುಂದುವರಿತಾ ಹೋಗಿ